ಸ್ಯಾಂಡಲ್ವುಡ್ ನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರೋ ಟಾಪ್ ಸ್ಟಾರ್ ಅಂದ್ರೆ ಅದು ಚಾಲೆಂಜ್ ಸ್ಟಾರ್ ದರ್ಶನ್. ಸದಾ ಸ್ನೇಹಿತರು ಹಾಗೆ ಹೊಸಬರನ್ನು ಪ್ರೋತ್ಸಾಹಿಸೋ ಡಿ ಬಾಸ್ ಯಾರನ್ನು ಕೂಡ ಕಡೆಗಣಿಸಿಲ್ಲ. ಇದೀಗ ಡಿ ಬಾಸ್ ಅನ್ನು ಅವರ ಫ್ಯಾನ್ ಕೂಡ ಫಾಲೋ ಮಾಡ್ತಿದ್ದಾರೆ. ಅಂದ ಹಾಗೆ ತುಳುನಾಡಿನಾದ್ಯಂತ ಭಾರಿ ಸಂಚಲನ ಮೂಡಿಸ್ತಾ ಇರೋ ಬೆಲ್ಚಪ್ಪನಿಗೆ ಡಿ ಫ್ಯಾನ್ಸ್ ಬೆಂಬಲ ಸೂಚಿಸಿದ್ದಾರೆ. ಈಗಾಗಲೇ ಚಿತ್ರದ ಟ್ರೈಲರ್ ಹಾಗೆ 2 ಹಾಡುಗಳು ರಿಲೀಸ್ ಆಗಿದ್ದು ಸಖತ್ ಸೌಂಡ್ ಮಾಡ್ತಾ ಇದೆ. ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಕೂಡ ಆಗ್ತಾ ಇದೆ. ಈ ಮಧ್ಯೆ ಡಿ ಫ್ಯಾನ್ಸ್ ಕೂಡ ಬೆಲ್ಚಪ್ಪನನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಚಿತ್ರಕ್ಕೆ ಶುಭ ಕೋರಿದ್ದಾರೆ. ಮುಖ್ಯವಾಗಿ ದರ್ಶನ್ ಈ ಹಿಂದೆ ಅದೆಷ್ಟೋ ತುಳು ಚಿತ್ರಗಳಿಗೆ ಅದೆಷ್ಟೋ ಬಾರಿ ಬೆಂಬಲವನ್ನು ಸೂಚಿಸಿದ್ರು. ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬೆನ್ನು ತಟ್ಟಿದ್ರು. ಇದೀಗ ದರ್ಶನ್ ಆದಿಯಲ್ಲಿ ಅವರ ಫ್ಯಾನ್ಸ್ ಕೂಡ ನಡೀತಾ ಇದ್ದು ಬೆಲ್ಚಪ್ಪನನ್ನು ಮೆಚ್ಚಿಕೊಂಡಿದ್ದಾರೆ. ಭಿನ್ನ ಕತೆ ವಿಭಿನ್ನ ಹಾಸ್ಯ, ಒಟ್ಟಿನಲ್ಲಿ ಅತ್ಯುತ್ತಮ ಫ್ಯಾಮಿಲಿ ಪ್ಯಾಕೇಜ್ ಬೆಲ್ಚಪ್ಪನಲ್ಲಿದೆ. ಈಗಾಗಲೇ ಚಿತ್ರದ ರಿಲೀಸ್ ಡೇಟ್ ಅನೌನ್ಸ್ ಆಗಿದ್ದು ಆಗಸ್ಟ್ 9ರಂದು ತೆರೆಗೆ ಅಪ್ಪಳಿಸಲಿದೆ ಬೆಲ್ಚಪ್ಪ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.